ಗುಜರಾತ್ನ ಕರ್ನಾಟಕ ಸಮಾಜ ಸೂರತ್ ಸಂಸ್ಥೆಯಿಂದ ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವವನ್ನು ಗುಜರಾತ್ ಕನ್ನಡಿಗರ ಸಮ್ಮುಖದಲ್ಲಿ ಸೂರತ್ನ ನಾನ್ಪುರದ ಜೀವನ ಭಾರತಿ ಸಭಾಂಗಣದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಸೂರತ್ನ ಕರ್ನಾಟಕ ಸಮಾಜದ ಅಧ್ಯಕ್ಷರಾದ ಮನೋಜ್ ಸಿ ಪೂಜಾರಿ ಮುಂದಾಳತ್ವದಲ್ಲಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಸಂಯೋಜಿಸಲಾಯಿತು. ಇವರು ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ, ಕನ್ನಡ ಉಳಿದರೆ ನಮ್ಮ ಸಂಸ್ಕೃತಿ ತನ್ನಿಂದ ತಾನೇ ಬೆಳೆಯುತ್ತದೆ. ಮಕ್ಕಳಿಗೆ ನಾಡು, ನುಡಿ, ಸಂಸ್ಕೃತಿ, ಸಂಸ್ಕಾರಗಳ ಅರಿವು ಮೂಡಿಸುವ ಕಾರ್ಯದಲ್ಲಿ ಸಂಸ್ಥೆಯು ತೊಡಗಿಸಿಕೊಂಡಿದೆ. ನಮ್ಮ ನಾಡು, ನುಡಿ ಸೇವೆಗೆ ಎಲ್ಲರ ಪ್ರೋತ್ಸಾಹ, ಸಹಕಾರ ಸದಾ ಇರಲಿ ಎಂದರು. ಈ ಒಂದು ಕಾರ್ಯಕ್ರಮದಲ್ಲಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಮಂಗಳೂರಿನ ಯಕ್ಷ ಚಕ್ರೇಶ್ವರ ಪಟ್ಲ ಸತೀಶ್ ಶೆಟ್ಟಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದರು. ಸೂರತ್ನ ಹಿರಿಯ ತುಳು ಕನ್ನಡತಿ ಸಮಾಜ ಸೇವಕಿ ಮೀನಾ ಮಂಜುನಾಥ್ ಶೆಟ್ಟಿಗಾರ್ ಅತಿಥಿಯಾಗಿ ಪಾಲ್ಗೊಂಡರು. ಗೌರವ ಅತಿಥಿಗಳಾಗಿ ಸೂರತ್ ಉದ್ಯಮಿ ರಾಧಾಕೃಷ್ಣ ಶೆಟ್ಟಿ, ಸೂರತ್ ಬಿಲ್ಲವ ಸಂಘದ ವಿಶ್ವನಾಥ ಪೂಜಾರಿ, ತುಳು ಸಂಘ ಬರೋಡದ ಅಧ್ಯಕ್ಷ ಶಶಿಧರ್ ಬಿ ಶೆಟ್ಟಿ, ವೇದಿಕೆಯಲ್ಲಿ ಸಮಾಜ ಸೇವಕರಾದ ಅಜಿತ್ ಎಸ್ ಶೆಟ್ಟಿ ಅಕ್ಲೇಶ್ವರ, ವಸಂತ್ ಶೆಟ್ಟಿ, ಪ್ರಭಾಕರ್ ಶೆಟ್ಟಿ, ಗೋಪಾಲ್ ಪೂಜಾರಿ, ಇಂದುದಾಸ್ ಶೆಟ್ಟಿ, ವಾಸು ಪಿ ಪೂಜಾರಿ, ಶಿವರಾಮ್ ಶೆಟ್ಟಿ, ಸಂಘದ ಗೌರವಾಧ್ಯಕ್ಷ ರಾಮಚಂದ್ರ ವಿ ಶೆಟ್ಟಿ, ಉಪಾಧ್ಯಕ್ಷರುಗಳಾದ ದಿನೇಶ್ ಶೆಟ್ಟಿ, ರಮೇಶ್ ಭಂಡಾರಿ ಪೆರಡೋಲಿ, ಉಮೇಶ್ ಸಫಲಿಗ, ಅಜಿತ್ ಶೆಟ್ಟಿ, ಗೌರವ ಪ್ರಧಾನ ಕಾರ್ಯದರ್ಶಿ ವನಿತಾ ಜಯಶೆಟ್ಟಿ, ಸಹ ಕಾರ್ಯದರ್ಶಿ ಶಾಂತಿ ಶೆಟ್ಟಿ, ಸಂಘಟನಾ ಕಾರ್ಯದರ್ಶಿ ಸಂತೋಷ್ ವಿ ಶೆಟ್ಟಿ, ಆರ್ಥಿಕ ಸಮಿತಿಯ ಕಾರ್ಯಾಧ್ಯಕ್ಷೆ ಸುನೀತಾ ಆರ್ ಶೆಟ್ಟಿ, ಗಂಗಾಧರ್ ಶೆಟ್ಟಿಗಾರ್ ಮತ್ತಿತರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಸೂರತ್ನ ಆದಾಯ ತೆರಿಗೆ ಇಲಾಖೆಯ ಆಯುಕ್ತ ಶ್ರೀನಿವಾಸ್ ಬಿದರಿ ಮಾತನಾಡಿ, ಸೂರತ್ನಲ್ಲಿ ಕನ್ನಡಿಗ ಸಂಸದ ಶಾಸಕರು ಆಯ್ಕೆಯಾಗಬೇಕು. ಇದರಿಂದ ಕರ್ನಾಟಕದ ಕನ್ನಡಿಗರು ಹೆಮ್ಮೆ ಪಡುತ್ತಾರೆ. ಇದು ನನ್ನ ಆಶಯ ಎಂದರು. ಈ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮೂಡಿಬರಲು ಸೂರತ್ ಕರ್ನಾಟಕ ಸಮಾಜದ ಅಧ್ಯಕ್ಷ ಮನೋಜ್ ಸಿ ಪೂಜಾರಿಯವರ ಹಗಲಿರುಳಿನ ಶ್ರಮ ಎನ್ನಬಹುದು. ಗುಜರಾತ್ನ ಕನ್ನಡಿಗರನ್ನ ಒಟ್ಟುಗೂಡಿಸಿ ಕನ್ನಡ ನೆಲದ ಕೀರ್ತಿಯನ್ನ ಗುಜರಾತಿನಲ್ಲಿ ಪಸರಿಸಿದ ಕೀರ್ತಿ ಮನೋಜ್ ಸಿ ಪೂಜಾರಿಯವರಿಗೆ ಸಲ್ಲುತ್ತದೆ. ಕಾರ್ಯಕ್ರಮದಲ್ಲಿ ಸುವರ್ಣ ಮಹೋತ್ಸವದ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ರಾಮಣ್ಣ ಶೆಟ್ಟಿ ಮತ್ತು ಯಶೋಧ ಆರ್ ಶೆಟ್ಟಿ ದಂಪತಿಯರಿಗೆ ವೇದಿಕೆಯಲ್ಲಿ ಗಣ್ಯರ ಸಮ್ಮುಖದಲ್ಲಿ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ದಾನಿಗಳನ್ನ, ಪ್ರಾಯೋಜಕರನ್ನ ಗೌರವಿಸಲಾಯಿತು. ಪ್ರತಿಭಾವಂತ ಮಕ್ಕಳನ್ನ ಪ್ರತಿಭಾ ಪುರಸ್ಕಾರವನ್ನಿತ್ತು ಅಭಿನಂದಿಸಲಾಯಿತು. ಸಂಸ್ಥೆಯ ವಾರ್ಷಿಕ ಕ್ರೀಡಾಕೂಟದ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ನಾಡಗೀತೆಯೊಂದಿಗೆ ರಾಜ್ಯೋತ್ಸವ ಸಂಭ್ರಮ ಆರಂಭಗೊಂಡಿತು. ರಂಜನಿ ಪ್ರವೀಣ್ ಶೆಟ್ಟಿ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರೆ, ಅನಿತಾ ಉಮೇಶ್ ಪ್ರಾರ್ಥನೆಗೈದರು. ಸಂಘದ ಕೋಶಾಧಿಕಾರಿ ರಾಧಾಕೃಷ್ಣ ಮಲ್ಯ ಬಹುಮಾನ ವಿಜೇತರ ಪಟ್ಟಿಯನ್ನು ವಾಚಿಸಿದರು. ಸೂರತ್ನ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ಮಕ್ಕಳಿಂದ ನೃತ್ಯ ವೈವಿಧ್ಯ, ಪಟ್ಲ ಸತೀಶ್ ಶೆಟ್ಟಿ ಅವರ ಭಾಗವತಿಕೆಯಲ್ಲಿ ಮನೀಷಾದ ಯಕ್ಷಗಾನ ಪ್ರದರ್ಶನಗೊಂಡಿತು. ಸಂಘದ ಮಹಿಳಾ ವಿಭಾಗದ ಅಧ್ಯಕ್ಷೆ ಸೌಮ್ಯ ವಿ ಪೂಜಾರಿ, ಕಾರ್ಯದರ್ಶಿ ಕಸ್ತೂರಿ ಎಲ್ ಶೆಟ್ಟಿ, ಸಹ ಕಾರ್ಯದರ್ಶಿ ಉಮಾ ಆರ್ ಮೂಲ್ಯ, ಬರೋಡಾದ ಹರೀಶ್ ಶೆಟ್ಟಿ, ಚಂದ್ರಹಾಸ್ ಶೆಟ್ಟಿ, ಕೃಷ್ಣ ಶೆಟ್ಟಿ, ಸೂರತ್ನ ದಿನೇಶ್ ಶೆಟ್ಟಿ ಹಾವಂಜೆ, ಶೋಭಾ ಪ್ರಕಾಶ್ ಶೆಟ್ಟಿ, ರಮೇಶ್ ಭಂಡಾರಿ, ಪುಷ್ಪಾ ವಿ ಶೆಟ್ಟಿ, ರತ್ನಾಕರ್ ಕೋಟ್ಯಾನ್, ನರೇಶ್ ಕುಲಾಲ್, ಮೋಹನ್ ಬಂಜನ್, ಶಾರದಾ ದೇವಾಡಿಗ, ಜಗನ್ನಾಥ್ ರೈ, ಗುಜರಾತ್, ಮಹಾರಾಷ್ಟ್ರದ ಕನ್ನಡಿಗರು ಆಗಮಿಸಿ ಕನ್ನಡ ರಾಜ್ಯೋತ್ಸವ ಸಂಭ್ರಮದಲ್ಲಿ ಪಾಲ್ಗೊಂಡರು. ಈ ಒಂದು ಕಾರ್ಯಕ್ರಮದಲ್ಲಿ ಕನ್ನಡಿಗರು ಒಗ್ಗಟ್ಟಿನಲ್ಲಿ ಬಲವಿದೆ ಎನ್ನುವುದನ್ನು ಸಾಬೀತುಪಡಿಸಿದಂತಿತ್ತು.
ಹುಟ್ಟುವ ನೆಲಾದೆ ಕರ್ನಾಟಕ ನೀನೇರುವ ಮಲೆ ಸಹ್ಯಾದ್ರಿ ನೀ ಮುಟ್ಟುವ ಮರ ಶ್ರೀಗಂಧದ ಮರ ನೀ ಕುಡಿಯುವ ನೀರ್ ಕಾವೇರಿ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡ ಗೋವಿನವೋ ಮುದ್ದಿನ ಕರು ಕನ್ನಡತನ ಬಂದಿದ್ದರೆ ನೀ ನಮಗೆ ಕಲ್ಪತರು ಹೇ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ 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 ಓ ಓ ಕನ್ನಡ ಎನೆ ಕುಣಿದಾಡುವುದೆನ್ನೆದೆ ಕನ್ನಡ ಎನೆ ಕಿವಿ ನಿಮಿರುವುದು ಕಾವದ ಬಿಲ್ಲನ್ನು ಕಾಣುವ ಕವಿಯೊಳು ತೆಕ್ಕನೆ ಮನ ಮೈ ಮರೆಯುವುದು ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ. ತಮಗೆಲ್ಲರಿಗೂ ಕರ್ನಾಟಕದ ರಾಜ್ಯೋತ್ಸವದ ಶುಭಾಶಯವನ್ನು ಕೋರುತ್ತಾ ಸೂರತ್ತಿನ ಕೇಂದ್ರ ಬಿಂದು ನಾನ್ಪುರ ಜೀವನ್ ಭಾರತಿ ಹಾಲಿನಲ್ಲಿ ನಡೆಯುತ್ತಿರುವಂತಹ ಕರ್ನಾಟಕ ರಾಜ್ಯೋತ್ಸವ ಸಮಾರಂಭದ ಇವತ್ತಿನ ಉದ್ಘಾಟಕರಾದ ಶ್ರೀಮತಿ ಮೀನಾ ಮಂಜುನಾಥ್ ಶೆಟ್ಟಿಗಾರ್ ಇವರಿಗೆ ನಮ್ಮೆಲ್ಲರ ಪರವಾಗಿ ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ಕನ್ನಡಿಗರೊಬ್ಬರು ಸೂರತ್ತಿನಲ್ಲಿ ಮೊದಲ ಬಾರಿಗೆ ಬಂದಿದ್ದಾರೆ. ಅವರ ಈಗಾಗಲೇ ಓದಿ ಹೇಳಿದ್ರು. ಅವರ ಕಾರ್ಯದಕ್ಷತೆ ಎಷ್ಟು ಮುಂದುವರಿದೆ ಅಂದರೆ ಖಾಲಿ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಊರಿನಲ್ಲಿಯೂ ಕೂಡ ಅವರು ತಮ್ಮ ಸಮಾಜ ಸೇವೆಯನ್ನು ಮಾಡಿಕೊಂಡು ಮುಂದೆ ಬಂದಿದ್ದಾರೆ. ಅಂಥ ನಮ್ಮ ಒಬ್ಬ ಕನ್ನಡಿಗ ಸೂರತ್ತಿನಲ್ಲಿ ಇವತ್ತು ಇನ್ಕಮ್ ಟ್ಯಾಕ್ಸರ್ ಆಗಿ ಬಂದಿದ್ದಾರೆ ಅಂದರೆ ನಮಗೆಲ್ಲ ಒಂದು ತುಂಬ ಸಂತೋಷದ ಸಂಗತಿ ಅಂತ ಹೇಳಬೇಕು ನಾವು. ಅಂಥವರಾದ ನಮ್ಮ ಶ್ರೀನಿವಾಸ್ ಬಿದ್ರಿ ಅವರಿಗೆ ನಾನು ತಲೆ ತಗ್ಗಿಸಿ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ಇನ್ನೊಬ್ಬರು ಗಾನ ಗಂಧರ್ವ ಕಾಳಿಂಗ ನಾವುಡರ ನಂತರ ಇನ್ನೊಬ್ಬರು ಕಾಳಿಂಗ ನಾವುಡರು ನಮ್ಮಲ್ಲಿ ಜನ್ಮ ತಾಳಿದ್ರು ಅಂತ ಹೇಳಬೇಕು. ಅಂತ ಒಬ್ಬ ಹಲವಾರು ಪ್ರಶಸ್ತಿಗಳನ್ನು ಪಡೆಕೊಂಡವರು ನಮ್ಮೊಟ್ಟಿಗೆ ನಾವು ಇಲ್ಲಿ ಗುಜರಾತಿನಲ್ಲಿ ಫಸ್ಟ್ ಟೈಮ್ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಅವರು ಪ್ರಥಮ ಬಾರಿಗೆ ಅಂಥವರು ನಮ್ಮಲ್ಲಿ ಬರ್ತಾರೆ ಅಂದರೆ ನಮ್ಮ ಭಾಗ್ಯ ಅಂತ ಹೇಳಬೇಕು. ಯಾಕಂದರೆ ಹಲವಾರು ಕಡೆ ಹೋಗಿದ್ದಾರೆ, ಆದರೆ ಗುಜರಾತಿನಲ್ಲಿ ಇದು ಪ್ರಥಮ ಬಾರಿಗೆ ಅವರು ಇಲ್ಲಿ ಆಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ನಾನು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ನಮ್ಮ ಸಮಾಜ ಸೇವಕರು, ದಾನಿಗಳು, ಹೋಟೆಲ್ ಉದ್ಯಮಿಗಳು ಹಾಗೂ ಹಿರಿಯ ಗಣ್ಯ ವ್ಯಕ್ತಿಗಳು ಆಗಿರುವಂತಹ ರಾಧಾಕೃಷ್ಣ ಶೆಟ್ಟಿ ಇವರಿಗೂ ಕೂಡ ನಾನು ಗೌರವಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಇನ್ನೊಬ್ಬರು ಉದ್ಯಮಿಗಳು
ನಮ್ಮ ಸೂರತ್ತಿನಲ್ಲಿ ಯಾವುದೇ ಕಾರ್ಯಕ್ರಮ ಇದ್ದರೂ ಮೊದಲು ತನ್ನ ಕೊಡುಗೆಯನ್ನು ಮುಂದಿಟ್ಟು ಕೊಡುವವರು ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ. ನಮ್ಮ ಖಾಲಿ ಇಲ್ಲಿ ಮಾತ್ರ ಅಲ್ಲ, ಮುಂಬೈಯಲ್ಲೂ ಕೂಡ ಶಿವಮಂದಿರ, ಶಿಕ್ಷಣಕ್ಕೆ ಎಲ್ಲದಕ್ಕೆ ದಾನ ಸೂರನೆಂದೇ ಹೆಸರುವಾಸಿ ಶ್ರೀಯುತ ಶ್ರೀರಾಮ್ ಶೆಟ್ಟರು ಅವರಿಗೂ ಕೂಡ ನಾನು ಗೌರವದಿಂದ ಸ್ವಾಗತಿಸಿದ್ದೇನೆ ಅವರನ್ನು. ಇನ್ನೊಬ್ಬರು ನಮ್ಮ ಆರ್ಥಿಕ ಸಲಹಾ ಸಮಿತಿಯ ಅಧ್ಯಕ್ಷರು ಹಾಗೂ ಆದರ್ಶ ಗೃಹಿಣಿ ನಮ್ಮ ಗೌರವ ಅಧ್ಯಕ್ಷರ ಧರ್ಮಪತ್ನಿ ಶ್ರೀಯುತ ಸುನೀತಾ ಆರ್ ಶೆಟ್ಟಿ ಅವರಿಗೂ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ನಮ್ಮೊಂದಿಗೆ ಇನ್ನೊಬ್ಬರು ಯುವ ಉದ್ಯಮಿ, ತುಳು ಚಾವಡಿಯ ಸ್ಥಾಪಕ ಅಧ್ಯಕ್ಷ ಬರೋಡ, ನಮ್ಮ ಹಿತೈಷಿಗಳು ಹಾಗೂ ನಮ್ಮೆಲ್ಲರನ್ನು ಯುವ ಶಕ್ತಿಯನ್ನು ಹುರಿದುಂಬಿಸುವಂಥ ಒಂದು ಶಕ್ತಿಯುತವಾದ ಒಂದು ವ್ಯಕ್ತಿ ಅಂದರೆ ಶ್ರೀ ಶಶಿಧರ್ ಶೆಟ್ಟರು. ಇವರ ಬಗ್ಗೆ ನಾವು ಎಷ್ಟು ಹೇಳಿದ್ರೆ ಅಷ್ಟು ಕಮ್ಮಿ. ಆದರೆ ನಾನು ನಿಮಗೆಲ್ಲರಿಗೂ ಪರಿಚಿತರಾಗಿರುವ ಅವರನ್ನು ನಾನು ಹೆಚ್ಚಾಗಿ ಹೇಳುವುದಿಲ್ಲ, ಯಾಕಂದರೆ ನಿಮಗೆಲ್ಲರಿಗೂ ಗೊತ್ತುಂಟು ಅವರ ಬಗ್ಗೆ, ಅವರು ಯಾವ ರೀತಿಯ ವ್ಯಕ್ತಿ ಅಂತೇಳಿ. ಎಲ್ಲ ತನು ಮನ ಧನಗಳಲ್ಲಿ ಅವರು ಸಮಾಜವನ್ನು ಹೇಗೆ ಗೌರವಿಸ್ತಾರೆ, ಸಮಾಜದ ಒಂದು ಹಿತೈಷಿ ಹೇಗೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿದೆ. ಆದ ಕಾರಣ ನಾನು ಹೆಚ್ಚಿಗೆ ಹೇಳಿದೆ, ಅವರನ್ನು ಈ ಸೂರತ್ತಿನ ರಾಜ್ಯೋತ್ಸವದ ಸಭಾಂಗಣದಲ್ಲಿ ನಾನು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅಂಕ್ಲೇಶ್ವರದಲ್ಲಿ ಒಂದು ಹೆಸರು ಅಂದರೆ ಅದು ಅಜಿತ್ ಶೆಟ್ಟರು. ಅಜಿತ್ ಶೆಟ್ಟರು ಅಂದರೆ ಹೆಚ್ಚು ಕಮ್ಮಿ ನಾವು ಅಂಕ್ಲೇಶ್ವರಕ್ಕೆ ಹೋದರೆ ಎಲ್ಲಾದರೂ ಮೊದಲಾಗಿ ಕೇಳಬೇಕಾದ್ದು ಅಜಿತ್ ಶೆಟ್ಟರನ್ನು. ಯಾಕಂದರೆ ನಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಕೊಡುಗೈ ದಾನಿಯಾಗಿ, ಹಾಗೆ ನಮ್ಮ ಪ್ರತಿ ಕಾರ್ಯಕ್ರಮದಲ್ಲಿ ಒಂದು ಸಹಕರಿಸುವಂಥ ವ್ಯಕ್ತಿತ್ವವುಳ್ಳ ವ್ಯಕ್ತಿ ಅಂದರೆ ಅಜಿತ್ ಶೆಟ್ಟರು. ಅವರನ್ನು ಕೂಡ ಈ ವೇದಿಕೆಯಲ್ಲಿ ನಾನು ಗೌರವಪೂರ್ವಕವಾಗಿ ಗೌರವಿಸುತ್ತೇನೆ. ಸೂರತ್ತಿನ ಹಿರಿಯ ನಾಗರಿಕರು, ಹೋಟೆಲು ಉದ್ಯಮಿಯೂ ಆಗಿರುವಂತಹ ನಮ್ಮ ಕರ್ನಾಟಕ ಸಂಘದ ಕರ್ನಾಟಕ ಸಮಾಜದ ಪ್ರತಿ ಕಾರ್ಯಕ್ರಮಗಳಿಗೆ ಕೊಡುಗೈ ದಾನಿಯಾಗಿ, ಹಾಗೆ ಸಲಹಾ ಸಮಿತಿಯ ಅಧ್ಯಕ್ಷರೂ ಆಗಿರುವ ಶ್ರೀಯುತ ವಸಂತ್ ಶೆಟ್ಟಿ ಅವರಿಗೆ ನಾನು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಅಖಿಲ ಭಾರತ ಕನ್ನಡ ಸಾಂಸ್ಕೃತಿಕ ಸಮ್ಮೇಳನ 2012ರಲ್ಲಿ ವಿಶೇಷವಾಗಿ ನಡೆದಿತ್ತು. ಅಂದರೆ ಸುಮಾರು 400 ಜನದ ತಂಡ ಊರಿಂದ, ಹೊರಗಿನ ರಾಜ್ಯದಿಂದ ಬಂದಿತ್ತು. 2 ದಿವಸದ ಈ ಕಾರ್ಯಕ್ರಮದಲ್ಲಿ ಊರಿನ BJPಯ ಆಗಿನ ಹೊರನಾಡ ಕನ್ನಡಿಗರ ಮಂತ್ರಿಯಾಗಿದ್ದ ಗಣೇಶ್ ಕಾರ್ಣಿಕ್ರು ಅವರು ಬಂದಿದ್ದರು. ಹಾಗೆ ಇಲ್ಲಿಯ MP CR ಪಾಟೀಲ್ ಕೂಡ ಆ ಕಾರ್ಯಕ್ರಮಕ್ಕೆ ಬಂದಿದ್ದರು. 2 ದಿವಸದ ಕಾರ್ಯಕ್ರಮ ಅಂದರೆ ಅದ್ಧೂರಿಯಾಗಿ ನಡೀತಿತ್ತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಕಾರ್ಯಕ್ರಮ ನಮ್ಮ ಒಂದು ಇತಿಹಾಸ ಅಂತ ಹೇಳಬೇಕು. ಇಂಥ ಕಾರ್ಯಕ್ರಮವನ್ನು ನಮ್ಮ ಸಂಘದ ಸದಸ್ಯರು ನಡೆಸಿಕೊಟ್ಟುದು ತುಂಬ ಸಂತೋಷದ ವಿಚಾರ. ಹಾಗೆ ನಾವು ಈಗ ನೋಡ್ತೇವೆ, ಈ ಕನ್ನಡ ಕಾರ್ಯಕ್ರಮದಲ್ಲಿ ಕೆಲವರಂತೂ ನಮ್ಮಲ್ಲಿ ಇದ್ದರೂ ಕೂಡ ಇವತ್ತು ಬಿಡುವಿಲ್ಲ ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿದ್ದಾರೆ. ಆದರೆ ಒಂದು ಮಾತು ಸತ್ಯ, ಕರ್ನಾಟಕದಲ್ಲಿ ಇವತ್ತು ಎದುರಿಸಿರುವಂಥ ಪರಿಸ್ಥಿತಿಯನ್ನು ನೀವು ನೋಡ್ತಾ ಇದ್ದೀರಾ. ಕಾಸರಗೋಡಿಗೆ ಹೋದರೆ ಅಲ್ಲಿ ಕನ್ನಡದವರಿಗೆ ಬರುವಂಥ ಒಂದು ತೊಂದರೆಯನ್ನು ಈ ಕನ್ನಡ ಸಂಘಗಳು ಎದುರು ನಿಂತು ತಡೆಗಟ್ಟಿವೆ, ಅದು ನಿಮಗೆ ಗೊತ್ತಿರ್ಬೋದು. ಹಾಗೆ ಬೆಳಗಾಂಗೆ ಬಂದರೆ ಅಲ್ಲಿ ಮರಾಠಿಯವರು ಮಾಡುವಂಥ ತೊಂದರೆಯನ್ನು ನೀವು ನೋಡ್ಬೋದು. ಅಲ್ಲಿಯೂ ಕೂಡ ಕನ್ನಡ ಸಂಘಟನೆಗಳು ಎದ್ದು ನಿಂತು ಹೋರಾಟ ಮಾಡ್ತಾ ಇವೆ.
ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಗೌರವ ಅಧ್ಯಕ್ಷರೇ ಹಾಗೂ ಅಧ್ಯಕ್ಷರೇ, ನನ್ನ ಕನ್ನಡ ಬಂಧುಗಳೇ, ಎಲ್ಲರಿಗೂ ಕನ್ನಡ ರಾಜ್ಯ ಉತ್ಸವದ ಶುಭಾಶಯಗಳು. ನಾವು ಇವತ್ತು 62ನೇ ಕರ್ನಾಟಕ ರಾಜ್ಯ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ನನ್ನನ್ನು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲು ಕರೆಸಿದ ಕರ್ನಾಟಕ ಸಮಾಜ ಸೂರತ್ ಇವರಿಗೆ ನನ್ನ ಕೃತಜ್ಞತೆಗಳು. ಪ್ರತಿ ವರ್ಷದಂತೆ ನಾವು ಈ ವರ್ಷವೂ ಕರ್ನಾಟಕ ರಾಜ್ಯ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ. ಈ ಕರ್ನಾಟಕ ರಾಜ್ಯ ಉತ್ಸವವನ್ನು ನಿಜವಾಗಿ ಅರ್ಥವನ್ನು ಇಟ್ಟುಕೊಂಡಾಗ ಮಾತ್ರ ಪ್ರತಿಯೊಂದು ಕನ್ನಡಿಗರ ಜನ್ಮ ಸಾರ್ಥಕ. ಅತಿ ಸರಳ, ಸುಂದರ, ಅದ್ಭುತ ಭಾಷೆ. ಬಂಧುಗಳೇ, ಇಂದು ತುಂಬ ಸಂತೋಷ ಆಗ್ತಾ ಇದೆ. ಯಾಕೆಂದರೆ ಕರ್ನಾಟಕ ರಾಜ್ಯೋತ್ಸವದಂದು ನಾವು ಕರ್ನಾಟಕವನ್ನು ಬಿಟ್ಟು ಗುಜರಾತಿಗೆ ಬಂದರೂ ಕೂಡ ಇಲ್ಲಿ ಆಚರಿಸ್ತಾ ಇರುವುದು ಕನ್ನಡ ರಾಜ್ಯೋತ್ಸವವನ್ನೇ ಅಂತ. ಅದು ತುಂಬ ಸಂತೋಷದ ವಿಚಾರ. ನಾನು ಮೊದಲಾಗಿ ನಮ್ಮ ರಾಮಚಂದ್ರನ್ ಹಾಗೂ ಮನೋಜನನ ಈ ಸಮಸ್ತ ಟೀಮಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಈ ಊರಲ್ಲಿ ಇಷ್ಟು ಬ್ಯುಸಿ ವ್ಯಕ್ತಿಗಳಾಗಿ ಇದ್ದುಕೊಂಡು ನೀವುಗಳು ಇಂತಹ ಒಂದು ನಮ್ಮ ಭಾಷೆಯನ್ನು ಉಳಿಸುವ ಅಥವಾ ಕನ್ನಡ ರಾಜ್ಯದ ಮೇಲಿನ ಒಂದು ಆಸಕ್ತಿಯಿಂದ, ಪ್ರೀತಿಯಿಂದ, ಇಷ್ಟು ವಿಜೃಂಭಣೆಯಿಂದ ಎಲ್ಲ ಪ್ರಾಕಾರಗಳನ್ನು ಒಳಗೊಂಡು ಕ್ರೀಡೆ, ಸಂಸ್ಕೃತಿ ಹಾಗೂ ಸಂಸ್ಕಾರಗಳನ್ನು ಎಲ್ಲ ಒಳಗೊಂಡಂತಹ ನೀವು ಇಂತಹ ಒಂದು ವೇದಿಕೆಯಲ್ಲಿ ಇಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದರಲ್ಲ, ನಿಮಗೆ ನಾವೆಲ್ಲರೂ, ನಾನು ಒಬ್ಬ ಕಲಾವಿದನಾಗಿ ಕಲಾವಿದರ ಎಲ್ಲರ ಪರವಾಗಿ ಒಂದು ಹ್ಯಾಟ್ಸಪ್ ಅನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಇಂದು ಈ ಕಾರ್ಯಕ್ರಮವನ್ನು ತಾವುಗಳು ಆಯೋಜಿಸಿದ್ದೀರಿ. ನಮಗೆಲ್ಲರಿಗೂ ಇದೊಂದು ಸೌಭಾಗ್ಯದ ದಿನ ಅಂತ ನಾನು ಭಾವಿಸ್ತೇನೆ. ಇಷ್ಟೊಂದು ಒಳ್ಳೆಯ ರೀತಿಯಲ್ಲಿ ನಮ್ಮನ್ನು ಉಪಚರಿಸಿ ಅತಿಥಿ ಅಭ್ಯಾಗತರನ್ನು ಇಷ್ಟೊಂದು ರೀತಿಯಲ್ಲಿ ನೀವು ಸಂಸ್ಕಾರಯುತವಾಗಿ ನಮ್ಮ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ಯಾವ ರೀತಿ ಒಂದು ಅತಿಥಿಗಳನ್ನು ಉಪಚರಿಸುವುದು, ಯಾವ ರೀತಿ ಅಭ್ಯಾಗತರನ್ನು ಸ್ವೀಕರಿಸುವುದು ಅಥವಾ ಹಿರಿಯರಿಗೆ ಯಾವ ರೀತಿ ಗೌರವವನ್ನು ಕೊಡುವುದು ಎಂಬ ನಿಟ್ಟಿನಲ್ಲಿ ಭಾರಿ ಒಂದು ಅರ್ಥಪೂರ್ಣವಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಿಂದ ನಮ್ಮ ಮಕ್ಕಳಿಗೆ ತಾವುಗಳು ತೋರಿಸಿದ್ದೀರಿ. ಇದು ನಿಜವಾಗಿಯೂ ಶ್ಲಾಘನೀಯ ವಿಚಾರ. ನಮ್ಮ ಮಕ್ಕಳಿಗೆ ಕಾಣಬಹುದು, ಯಾಕೆ ರಾಜ್ಯೋತ್ಸವವನ್ನು ಆಚರಿಸಬೇಕು, ಯಾಕೆ ಒಂದು ಹಬ್ಬವನ್ನು ಆಚರಿಸಬೇಕು, ಅದರಲ್ಲಿ ಏನಿದೆ, ಕನ್ನಡ ರಾಜ್ಯೋತ್ಸವವನ್ನು ಇಲ್ಲಿ ಯಾಕಪ್ಪ ಆಚರಿಸಬೇಕಂತ. ಆದರೆ ಇಂದಿನ ನಮ್ಮ ಅಧ್ಯಕ್ಷರು ಅವರ ಸ್ಪೀಚಲ್ಲಿ ಹೇಳಿದರು, ಯಾಕೆಂದರೆ ಕನ್ನಡವನ್ನು ಮಾತಾಡಲಿಕ್ಕೆ ನಮ್ಮ ಕರ್ನಾಟಕದಲ್ಲಿ ಕಷ್ಟ ಆಗ್ತಾ ಉಂಟು. ಕಾಸರಗೋಡಿನಂಥ ಜಿಲ್ಲೆಯಲ್ಲಿ ಕನ್ನಡಕ್ಕೆ ಯಾವ ಮಾನ್ಯತೆಯನ್ನು ಕೊಡ್ತಾ ಇಲ್ಲ. ಕೇರಳ ರಾಜ್ಯ ಆದರೂ ಕೂಡ ಕನ್ನಡದವರು ಎಷ್ಟೋ ಜನ ಬಹುಸಂಖ್ಯಾತರು ಕನ್ನಡದವರು ಇರುವಾಗಲೂ ಅಲ್ಲಿ ಅವರಿಗೆ ಬದುಕಲಿಕ್ಕೆ ಕಷ್ಟವಾದಂತಹ ಪರಿಸ್ಥಿತಿ ಇದೆ. ಅದರಲ್ಲಿ ಈ ಮಕ್ಕಳಿಗೆ ಕಾಣಬಹುದು, ಯಾಕಪ್ಪ ರಾಜ್ಯೋತ್ಸವವನ್ನು ಆಚರಿಸಬೇಕು ಅಂತ. ಈಗ ಬೆಂಗಳೂರುಗಳಲ್ಲಿ ಅಥವಾ ಕರ್ನಾಟಕ ರಾಜ್ಯದಲ್ಲಿ ನಾವು ಟೋಟಲಿ ಆಗಿ ಹೇಳುವುದಿದ್ರೆ ಎಷ್ಟೋ ಸಿನಿಮಾಗಳಿದೆ, ಎಷ್ಟೋ ಕನ್ನಡದ ಪ್ರಾಕಾರಗಳಿವೆ.
ಆದರೆ ನಾವು ಹೆಚ್ಚಿನ ಜನಗಳು ಕಾಣಲಿಕ್ಕೆ ಹೋಗುವುದು ತಮಿಳು ಪಿಕ್ಚರನ್ನು ಅಥವಾ ತೆಲುಗು ಪಿಕ್ಚರ್ಗಳನ್ನು ಅಥವಾ ಬಾಕಿ ಭಾಷೆಗಳನ್ನು. ನಾನು ಭಾಷಾ ವಿರೋಧಿ ಅಲ್ಲ, ನೋಡಿ, ಆದರೆ ಕನ್ನಡವನ್ನು ಪ್ರೀತಿಸಿ, ಕನ್ನಡವನ್ನು ನೋಡಿ ಅಂತ. ನಾನು ಯಾವುದೇ ಭಾಷೆದ ವಿರೋಧಿಯಾಗಿ ಹೇಳ್ತಾ ಇಲ್ಲ, ಅದನ್ನು ನೋಡಿ, ಆದರೆ ಹೆಚ್ಚಾಗಿ ಕನ್ನಡವನ್ನು ನೋಡಿ, ಕನ್ನಡವನ್ನು ಪ್ರೀತಿಸಿ. ನಮಗೆ ನಮ್ಮ ಜನ್ಮಕ್ಕೆ ಕಾರಣವಾದಂತಹ ತಾಯಿಯ ಬದಲಾಗಿ ನಾವು ಒಂದು ಇನ್ನೊಂದು ಹೆಂಗಸನ್ನು ಅಥವಾ ಒಂದು ಬೊಂಬೆಯನ್ನು ಒಂದು ಚೆನ್ನಾಗಿ ಶೃಂಗರಿಸಿ ಅಥವಾ ವ್ಯಕ್ತಿಯನ್ನು ಒಂದು ಚೆನ್ನಾಗಿ ಶೃಂಗರಿಸಿ ತುಂಬ ಆಭರಣಗಳನ್ನೆಲ್ಲ ಇಟ್ಟುಕೊಂಡು ನಮ್ಮ ತಾಯಿಯನ್ನು ಬಿಟ್ಟು ಅದನ್ನು ತಾಯಿ ಅಂತ ಹೇಳಲಿಕ್ಕೆ ಸಾಧ್ಯವಾ? ತಾಯಿ ಅಂತ ಒಪ್ಪಲಿಕ್ಕೆ ಸಾಧ್ಯವಾ? ಒಪ್ಪಿದ್ರೆ ತಾಯಿ ಆಗ್ತಾಳ? ಜನನಿ ಎಂಬ ಪದದ ಅರ್ಥವೇ ಹಾಗೆ, ನಮ್ಮ ಜನ್ಮಕ್ಕೆ ಕಾರಣಳಾದವಳು. ಆ ಜನನಿ ನಮ್ಮ ಜನ್ಮಕ್ಕೆ ಕಾರಣಳಾದವಳು ಮಾತ್ರ. ಅಮ್ಮ ಅಂತ ಯಾರನ್ನು ಬೇಕಾದರೂ ಕರೀಬಹುದು, ಒಂದು ಸಣ್ಣ ಮಗುವನ್ನು ಕರೀಬಹುದು ಅಥವಾ ಯಾವುದೇ ಒಂದು ಹೆಂಗಸನ್ನು ಕರೀಬಹುದು. ಆದರೆ ಜನನಿ ಎಂಬ ಪದ ಬರುವುದು ತನ್ನ ಜನ್ಮಕ್ಕೆ ಕಾರಣಳಾದವಳಿಗೆ ಮಾತ್ರ. ಜನ್ಮದಾತ ಜನಕ, ಜನ್ಮದಾತೆ ಜನನಿ. ಅದೇ ನಮಗೆ ಕನ್ನಡ ಭಾಷೆ ನಮ್ಮ ಜನನಿಗೆ ಸಮಾನಳಾದವಳು. ಆ ಕನ್ನಡ ಭಾಷೆಯನ್ನು ಉಳಿಸುವ ನಿಟ್ಟಿನಲ್ಲಿ ಈ ಸೂರತ್ ಕನ್ನಡ ಸಮಾಜ ಸಂಘ ಏರ್ಪಡಿಸಿದಂಥ ಕಾರ್ಯಕ್ರಮ ನಿಜಕ್ಕೂ ಶ್ಲಾಘನೀಯ. ನಾನು ಮಗದೊಮ್ಮೆ ಅದಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಬಂಧುಗಳೇ. ಭಾರತಾಂಬೆಯ ಮುದ್ದಿನ ಮಗಳಾದಂತಹ ಕರ್ನಾಟಕ ಮಾತೆಯ ರಾಜ್ಯೋತ್ಸವದ ಶುಭ ಸಂದರ್ಭದಲ್ಲಿ ನಿಮಗೆ ಎಲ್ಲರಿಗೂ ಕೂಡ ರಾಜ್ಯೋತ್ಸವದ ಶುಭಾಶಯಗಳು. ಭಾರತಾಂಬೆಯ ಮುದ್ದಿನ ಮಗಳು ಕರ್ನಾಟಕ ಯಾಕೆ ಅಂತ ಕೇಳಿದರೆ, ಕರ್ನಾಟಕದಲ್ಲಿರುವಂತಹ ಎಲ್ಲ ವಸ್ತುಗಳು, ಪವಿತ್ರ ಪಾವನ ನದಿಗಳು ಹಾಗೂ ಅಲ್ಲಿರುವಂತಹ ರಮಣೀಯ ನೋಟ ನಮಗೆಲ್ಲರಿಗೂ ಕೂಡ ಚಿರಪರಿಚಿತ. ಅಲ್ಲಿರುವಂತಹ ಕರ್ನಾಟಕದ ಯಾವುದೇ ವಸ್ತುವನ್ನು ತಗೊಂಡ್ರು ಕೂಡ, ಒಂದು ಸೋಪನ್ನು ತಗೊಂಡ್ರೆ ಅದು ಮೈಸೂರಿನ ಸ್ಯಾಂಡಲ್ ಸೋಪ್ ಅತಿ ಉತ್ತಮವಾದದ್ದು. ಒಂದು ಅಗರಬತ್ತಿಯನ್ನು ನಾವು ತಗೊಂಡ್ರೆ ಅದು ಅತಿ ಉತ್ತಮವಾದಂಥ ಅಗರಬತ್ತಿ ಸಿಗುವುದು ಮೈಸೂರಿನಲ್ಲಿ. ಒಂದು ಅತ್ಯುತ್ತಮ ಹುಡುಗಿಯನ್ನು ನೋಡಿದರೆ ಐಶ್ವರ್ಯ ರೈ ಅವರು ಕರ್ನಾಟಕದವರು. ಅತ್ಯುತ್ತಮ ಫೈಟರ್ ಆಗಿದ್ದರೆ ಫೈಟರ್ ಶೆಟ್ಟರ್ ಅವರು ಕರ್ನಾಟಕದವರು. ಅತಿ ಒಳ್ಳೆಯ ಜನಗಳು ಸಿಗುವುದು ಅಂತ ಇದ್ದರೆ ಅದು ಕರ್ನಾಟಕದಲ್ಲಿ ಮಾತ್ರ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಬಂಧುಗಳೇ, ಸತೀಶ್ ಪಟ್ಲ ಅವರು ಹೇಳಿದಾಗೆ ನಾವೆಲ್ಲರೂ ಕರ್ನಾಟಕ ಬಿಟ್ಟು ಇಷ್ಟು ದೂರ ಬಂದರೂ ಕೂಡ ಇವತ್ತು ಕರ್ನಾಟಕ ರಾಜ್ಯೋತ್ಸವವನ್ನು ಇಲ್ಲಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಈ ಆಚರಿಸಿರುವಂತಹ ಸಂಗತಿಗಳು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ತಲುಪಬೇಕು. ಈಗಾಗಲೇ ಮನೋಜ್ ಅವರು ಹೇಳಿದ ಹಾಗೆ BJPಯ ಒಬ್ಬರು ರಾಜಕೀಯ ವ್ಯಕ್ತಿತ್ವವನ್ನು ಹೊಂದಿರುವಂಥ ಮಹಿಳೆಯವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರ ಮುಖಾಂತರವಾಗಿ ಈ ಕರ್ನಾಟಕ ಸಮಾಜ ಮಾಡುವಂತಹ ಎಲ್ಲ ಕಾರ್ಯಕ್ರಮಗಳನ್ನು ಕರ್ನಾಟಕ ಸರ್ಕಾರಕ್ಕೆ ತಲುಪುವ ಮಾದರಿಯಲ್ಲಿ ಅವರು ಕೆಲಸ ಮಾಡಬೇಕಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಇವತ್ತಿನ ದಿವಸ ಒಂದು ಸುದಿನ. ಏಕೆಂದರೆ 1956 ಅಲ್ಲಿ ಸ್ವತಂತ್ರವಾದ ನಂತರ ನಮ್ಮ ಕರ್ನಾಟಕ, ಈಗೇನು ನಾವು ಕರ್ನಾಟಕ ಅಂತೀವೋ ಅದು ಒಂದು ಮೈಸೂರು ಸ್ಟೇಟ್ ಅಂತ ಇತ್ತು. ದಕ್ಷಿಣ ಕರ್ನಾಟಕದ ಒಂದು 7-8 ಜಿಲ್ಲೆಗಳಷ್ಟೇ ಅದರಲ್ಲಿದ್ವು. ಉಳಿದ ಜಿಲ್ಲೆ ಅಂದರೆ ಕೊಡಗು, ಮಂಗಳೂರು ಈಗ ದಕ್ಷಿಣ ಕನ್ನಡ ಅಂತೀವಿ, ಕಾರವಾರ ಉತ್ತರ ಕನ್ನಡ, ಧಾರವಾಡ, ಬೆಳಗಾವಿ, ಬಿಜಾಪುರ, ಗುಲ್ಬರ್ಗ, ಬೀದರ್, ರಾಯಚೂರು, ಬಳ್ಳಾರಿ, ಅಂದರೆ ಈಗಿನ ಕರ್ನಾಟಕ ರಾಜ್ಯದ 60% ಭಾಗ ಮೈಸೂರು ಸ್ಟೇಟಲ್ಲಿ ಇರಲೇ ಇಲ್ಲ. ಈ ಭಾಗದಲ್ಲಿ ಇರುವಂಥ ಜನರು, ಕನ್ನಡ ಜನರು, ಇವರ ಆಸೆ ನಾವೆಲ್ಲ ಕರ್ನಾಟಕದವರು ಒಂದಾಗಬೇಕು, ಕನ್ನಡ ಮಾತಾಡುವವರು ಒಂದಾಗಬೇಕಂತ. ಈ ಎಲ್ಲರ ಆಸೆ ಪ್ರತಿಫಲ ಶ್ರೀ ಆಲೂರು ವೆಂಕಟರಾಯರು ಇವರು ಮುಂದಾಳತ್ವ ವಹಿಸಿ ಕರ್ನಾಟಕ ಏಕೀಕರಣ ಸಮಿತಿಯನ್ನು ನಿರ್ಮಿಸಿದರು. 1950 1950ನೇ ಇಸ್ವಿಯಲ್ಲಿ ನಿರ್ಮಿಸಿದರು.
ಈ ಕರ್ನಾಟಕ ಏಕೀಕರಣ ಸಮಿತಿಯ ಹೋರಾಟದ ಫಲವಾಗಿ 1956ರಲ್ಲಿ ನವೆಂಬರ್ 1ರಂದು ಈ ಎಲ್ಲ ಭಾಗಗಳು ಮೈಸೂರು ಸ್ಟೇಟಿಗೆ ಸೇರ್ಪಡೆ ಆದವು. ಇದಕ್ಕಾಗಿ ಇವತ್ತು ನಾವು ಕರ್ನಾಟಕ ರಾಜ್ಯೋತ್ಸವ ಅಂತ. ಇಲ್ಲದೇ ಇದ್ದರೆ ನಾವು 4 ಡಿಸ್ಟಿಕ್, ಮುಂಬೈ ಪ್ರೆಸಿಡೆನ್ಸಿ ಇತ್ತು, ಮಂಗಳೂರು, ಬಳ್ಳಾರಿ ಇವೆರಡು ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿದ್ದವು, ರಾಯಚೂರು, ಗುಲ್ಬರ್ಗಾ, ಬೀದರ್ ಇವು ಹೈದರಾಬಾದ್ ನಿಜಾಮ್ನ ಆಳ್ವಿಕೆಯಲ್ಲಿದ್ದವು. ಹೀಗಾಗಿ ನಾವು ಒಡೆದು ಛಿದ್ರ ಆಗಿ ಹೋಗಿರುವಂಥ ಪರಿಸ್ಥಿತಿ ಇತ್ತು. ಇವೆಲ್ಲ ಕೂಡ ಒಂದುಗೂಡಿದ ದಿವಸ ಈ ಸುದಿನ, ಅದಕ್ಕೆ ನಾವು ರಾಜ್ಯೋತ್ಸವ ಅಂತ ಆಚರಿಸ್ತಾ ಇದ್ವಿ. ಹೀಗಾಗಿ ಕನ್ನಡಿಗರು ಎಲ್ಲೇ ಇರಲಿ, ಬೇರೆ ಕರ್ನಾಟಕ ಬಿಟ್ಟು ಬೇರೆ ರಾಜ್ಯದಲ್ಲಿರಲಿ, ಬೇರೆ ದೇಶದಲ್ಲಿರಲಿ, ಇದೆಲ್ಲ ಆಚರಿಸ್ತೀವಿ. ಪ್ರಾಯಶಃ ರಾಜ್ಯೋತ್ಸವ ಕರ್ನಾಟಕದಲ್ಲಿರೋ ಕನ್ನಡಿಗರಿಗಿಂತ ಹೊರಗಡೆ ಇರೋರೇ ಚೆನ್ನಾಗಿ ವಿಜೃಂಭಣೆಯಿಂದ ಆಚರಿಸ್ತಾರೋ. सिंदूर लाल चढ़ायो अच्छा गजमुख को, दोंदिल लाल विराजे सुत गौरी हर को, हाथ लिए गुड़ लड्डू साई सुरवर को, महिमा कहे न जाए लागत हूँ पद को। जय देव जय देव जय जय जी गणराज विद्या सुखदाता, धन्य तुम्हारो दर्शन मेरा मन रमता। जय देव जय देव भाव भगति से कोई शरणागत आवे, संतति संपत्ति सब ही भरपूर पावे। ऐसे तुम महाराज मोह को अति भावे, गोसावी नंदन निच दिन गुण गावे। जय देव हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे। ನನ್ನ ಮನಸ್ಸು ಹಾಡಿದೆ ತಿತಿಲಿ ತಿತಿಲಿ, ನಿನ್ನೆ ನೋಡುತ್ತ ತಿತಿಲಿ ತಿತಿಲಿ. ರಾಂಜಾನೆ ಅರಾನೆ ರಾಂಜಾನೆ ಅರಾನೆ ರಾಂಜಾನೆ ಅರಾನೆ ರಾಂಜನ್ನಾರೆ, ರಾಂಜಾನೆ ಅರಾನೆ ರಾಂಜಾನೆ ಅರಾನೆ ರಾಂಜಾನೆ ಅರಾನೆ ರಾಂಜಾನೆ ರಾಂಜಾನೆ. ಗುರುವಾರ ಬಂತಮ್ಮ ಗುರುರಾಯರ ನೆನೆಯಮ್ಮ, ಗುರುವಾರ ಬಂತಮ್ಮ ಗುರುರಾಯರ ನೆನೆಯಮ್ಮ. ಸ್ಮರಣೆ ಮಾತ್ರದಲ್ಲಿ ಕ್ಲೇಶ ಕಲೆದು ಸದ್ಗತಿಯ ಕೊಡುವನಮ್ಮ, ವಾರ ಬಂತಮ್ಮ ಗುರುವಾರ ಬಂತಮ್ಮ. ರಾಯರ ನೆನೆಯಮ್ಮ ಗುರುರಾಯರ ನೆನೆಯಮ್ಮ. ಚರಿತೆಯ ನಾನು ಹಾಡುವೆ
ತಂದನು ರಣಚಂಡಿ ಅವತಾರವನು ಕೋಟೆ ಸಲಹಿದ ತಾಯಿಯನ್ನು ಸೈನ್ಯ ನಮ್ಮ ಕೋಟೆಯನ್ನು ಮುತ್ತಿದೆ ಹೋಗಿ ನಡೆಗಾಳಿಯನ್ನು ಊದಿ ಕಹಳೆಯನ್ನು ಓದುತ್ತಲಿರಲು ಸಾಗರದಂತೆ ಸೈನ್ಯ ನುಗ್ಗಲು ಬೈರಿ ಪಡೆಯು ನಿಶೇಷವಾಗಲು ಭಾರತದಲ್ಲಿ ಜಯವನ್ನು ತರಲು ಮಗಳಾದಳು प्रथमं शैलपुत्रेति द्वितीयं ब्रह्मचारिणी तृतीयं चन्द्रघण्टेति कुष्माण्डेति चतुर्थकं पञ्चमं स्कन्दमातेति षष्ठं कात्यायनी तथा सप्तमं कालरात्रीति महागौरीति च अष्टमं नवमं सिद्धिदात्री च ಕರುನಾಡ ತಾಯಿ ಸದಾ ಚಿನ್ಮಯಿ ಕರುನಾಡ ತಾಯಿ ಸದಾ ಚಿನ್ಮಯಿ ಈ ಪುಣ್ಯ ಭೂಮಿ ನಮ್ಮ ದೇವಾಲಯ ಪ್ರೇಮಾಲಯ ಈ ದೇವಾಲಯ ಕರುನಾಡ ತಾಯಿ ಸದಾ ಚಿನ್ಮಯಿ ಕರುನಾಡ ತಾಯಿ ಸದಾ ಚಿನ್ಮಯಿ ವೀರಧೀರರಾಳಿದ ನಾಡು ನಿನ್ನದು ಶಾಂತಿ ಮಂತ್ರ ಪಾಡಿದ ಬೀಡು ನಿನ್ನದು ವರಸಾಧು ಸಂತರ ನೆಲೆ ನಿನ್ನದು ಮಹಾಶಿಲ್ಪಕಾರರ ಕಲೆ ನಿನ್ನದು ಸಂಗೀತ ಸಾಹಿತ್ಯ ಸೆಳೆ ನಿನ್ನದು ಕರುನಾಡ ತಾಯಿ ಸದಾ ಚಿನ್ಮಯಿ ಕರುನಾಡ ತಾಯಿ ಸದಾ ಚಿನ್ಮಯಿ ಈ ಪುಣ್ಯ ಭೂಮಿ ನಮ್ಮ ದೇವಾಲಯ ಪ್ರೇಮಾಲಯ ಈ ದೇವಾಲಯ ನಾನು ಹೋಗಿ ಬರ್ತೇನೆ.
ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಇಲ್ಲಿ ನಾವು ಒಂದು 7 ವರ್ಷದಿಂದ ಈ ಕಾರ್ಯಕ್ರಮವನ್ನು ಆಚರಿಸ್ತಾ ಬಂದಿದ್ದೇವೆ. ಇದರಲ್ಲಿ ಸುಮಾರು ನಮ್ಮ ಕರ್ನಾಟಕದ ನೃತ್ಯ, ಯಕ್ಷಗಾನ, ನಾಟಕ ಹಾಗೆ ಇನ್ನೂ ಹಲವು ರೀತಿಯ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತು ಕೂಡ ನಮ್ಮ ಕರ್ನಾಟಕದ ಎಲ್ಲರೂ ತುಳು ಕನ್ನಡಿಗರು ಸೇರಿ ಈ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೇವೆ. ಇವತ್ತು ನಮ್ಮ ಇವತ್ತಿನ ದಿವಸದ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಅಧಿಕಾರಿ ಅವರನ್ನು ಗೆಸ್ಟಾಗಿ ನಾವು ಕರೆದಿದ್ದೇವೆ. ಹಾಗೆ ನಮ್ಮಲ್ಲಿ ಇವತ್ತು ಸತೀಶ್ ಪಟ್ಲ ಅವರ ಯಕ್ಷಗಾನ ತಂಡ ಕೂಡ ಸೂರತ್ಗೆ ಬಂದಿದೆ. ಈ ಮೊದಲು ಕೂಡ ನಾವು 2012ರಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ, ಕನ್ನಡ ಸಮ್ಮೇಳನ. ಅದರಲ್ಲಿ ಸುಮಾರು 400 ಜನ ಹೊರಗಿನ ಒಂದು ತಂಡ ಇಲ್ಲಿ ಬಂದು ಆ ಕಾರ್ಯಕ್ರಮ 2 ದಿವಸದ ಕಾರ್ಯಕ್ರಮವಾಗಿತ್ತು. ಅದನ್ನು ಆಯೋಜನೆ ಮಾಡಿದ್ದೇವೆ. 2013ರಲ್ಲಿ ಕೂಡ ನಾವು ಧಾರವಾಡದ ನೃತ್ಯ ಕಲಾ ತಂಡ ಅವರನ್ನು ಕರೆದಿಸಿದ್ದೇವೆ. 2014ರಲ್ಲಿಯೂ ನಮ್ಮ ಮುಂಬೈಯಿಂದ ಚಿಣ್ಣರ ಬಿಂಬ ತಂಡವನ್ನು ಕರೆಸಿ ಮಕ್ಕಳ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಹಾಗೆ ವೈವಿಧ್ಯಮಯ ಕಾರ್ಯಕ್ರಮವನ್ನು ಸೂರತ್ನಲ್ಲಿ ಮಾಡಿಕೊಂಡು ಬಂದಿದ್ದೇವೆ. ಕರ್ನಾಟಕದ ಎಲ್ಲರೂ ಸಮಸ್ತ ಕನ್ನಡಿಗರು ಸೇರಿ ಈ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೇವೆ. ಇನ್ನು ಮುಂದೆಯೂ ಹೀಗೆ ಆಚರಿಸುವಂಥ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ನಮ್ಮ ಎಲ್ಲ ತುಳು ಕನ್ನಡಿಗರು ಸೇರಿ ಮಾಡುವಂಥ ಕಾರ್ಯಕ್ರಮದಲ್ಲಿ ವೈವಿಧ್ಯತೆಯನ್ನು ಕಾಣ್ಬೋದು. ಸೂರತ್ ಅಂದರೆ ನಮ್ಮ ಮೋಸ್ಟ್ಲಿ ಕನ್ನಡಿಗರು ಒಂದು 5,000 ಕನ್ನಡಿಗರಿದ್ದಾರೆ. ಆದರೂ ಅದರಲ್ಲಿ ಸುಮಾರು 2,500 ಕನ್ನಡಿಗರು ನಮ್ಮೊಂದಿಗೆ ಇದ್ದಾರೆ. ಹಾಗೆ ಇಲ್ಲಿ ಸೂರತ್ತಿನಲ್ಲಿ ಕನ್ನಡದ ಒಂದು ವೈವಿಧ್ಯಮ, ಕನ್ನಡದ ಒಂದು ಸಂಸ್ಕೃತಿಯನ್ನು ಬೆಳೆಸಲಿಕ್ಕಾಗಿ ನಾವು ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಮ್ಮೊಂದಿಗೆ ನಮ್ಮ ಪ್ರಧಾನ ಕಾರ್ಯದರ್ಶಿ ವನಿತಾ ಜೆ ಶೆಟ್ಟಿ ಅವರಿದ್ದಾರೆ. ಹಾಗೆ ಉಪ ಪ್ರಧಾನ ಕಾರ್ಯದರ್ಶಿ ಶಾಂತಿ ಡಿ ಶೆಟ್ಟಿ ಅವರು, ಹಾಗೆ ಗೌರವ ಅಧ್ಯಕ್ಷರಾದ ರಾಮಚಂದ್ರ ಶೆಟ್ಟಿ ಅವರು, ಹಾಗೆ ನಮ್ಮ ತಂಡದ ಎಲ್ಲರೂ ನಾವು ಶ್ರಮ ಬಿಟ್ಟು ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ಇನ್ನು ಮುಂದೆಯೂ ಹೀಗೆ ಆಗಬೇಕಂತೇಳಿ ನಮ್ಮ ಅನಿಸಿಕೆ ಮತ್ತು ನಮ್ಮೆಲ್ಲರ ಕಾರ್ಯಕ್ರಮಕ್ಕೆ ಇವತ್ತು ಬಂದ ಎಲ್ಲ ತಂಡದವರಿಗೂ, ನಿಮ್ಮ TV ತಂಡದವರಿಗೂ ಹಾಗೂ ಪತ್ರಕರ್ತರಿಗೂ ಅಭಿನಂದನೆಯನ್ನು ನಾನು ಸಲ್ಲಿಸ್ತೇನೆ. ಹಾಗೂ ಸೂರತ್ತಿನಲ್ಲಿ ನಾವು ಮಾಡುತ್ತಿರುವ 7 ವರ್ಷದ ಶ್ರಮ, ಇಂದಿಗೆ 7 ವರ್ಷದ ಶ್ರಮ ಬೇರೆ ಬೇರೆ ಕಾರ್ಯಕ್ರಮಗಳ ಮುಖಾಂತರ ನಡೀತಾ ಇದೆ. ಅದಕ್ಕೆ ನೀವು ಕೊಟ್ಟ ಇವತ್ತು ನೀವು TV ಚಾನೆಲ್ನವರು ಬಂದು ನಮಗೆ ಸಹಕಾರ ಕೊಡ್ತಾ ಇದ್ದೀರಾ. ನಿಮಗೂ ಕೂಡ ಆ ಕನ್ನಡಾಂಬೆ ಆಯುರಾರೋಗ್ಯ ಆಯುಷನ್ನು ಕೊಟ್ಟು ನಿಮಗೆ ಇನ್ನೂ ಕೂಡ ಗುಜರಾತಿನಲ್ಲಿ ಹೆಚ್ಚಿಗೆ ಕಾರ್ಯಕ್ರಮಕ್ಕೆ ಬರುವಂತ ಆಗಲಿ, ನಮಗೆ ಆ ಒಂದು ಹೆಚ್ಚಿನ ಕಾರ್ಯಕ್ರಮ ಮಾಡಲಿಕ್ಕೆ ಅನುಗ್ರಹ ಇರಲಿ ಅಂತ ಹೇಳುತ್ತಾ ನನ್ನ ಸಕಲ